ಹಿರಿಯೂರು ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರ ಪತಿ ಡಿಟಿ ಶ್ರೀನಿವಾಸ್ ಅವರನ್ನು ಸರ್ಕಾರಿ ಅಧಿಕಾರಿಗಳ ವರ್ಗವು ಶಾಸಕರಂತೆ ಬಿಂಬಿಸುವ ಒತ್ತಡ ಹೇರುತ್ತಿರುವುದು ವಿಪರ್ಯಾಸ ಎಂದು ಮಹಿಳಾ ಸಾಂತ್ವನ ಕೇಂದ್ರ ಧರಣಿ ಸಂಸ್ಥೆಯ ಕಾರ್ಯದರ್ಶಿ ರಮಾ ನಾಗರಾಜು ಗುಡುಗಿದರು. ಹಿರಿಯೂರು ತಾಲೂಕಿನ ಶಾಸಕಿ ಕೆ ಪೂರ್ಣಿಮಾ ಶ್ರೀನಿವಾಸ್ ಅವರ ಪತಿ ಡಿಟಿ ಶ್ರೀನಿವಾಸ್ ಜಿಲ್ಲಾಡಳಿತವನ್ನು ಕಪಿಮುಷ್ಟಿಯಲ್ಲಿಟ್ಟುಕೊಂಡು ಕರ್ತವ್ಯ ನಿರ್ವಹಿಸುತ್ತಿರುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ ಎನ್ ರಾಮನಾಗರಾಜು, ಭಾರತದ ಸಂವಿಧಾನದಲ್ಲಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗವಿದ್ದು ಪ್ರತಿಯೊಬ್ಬ ಭಾರತದ ಪ್ರಜೆಯೂ ಸಹ ಗೌರವಿಸುವುದು ಆದ್ಯ ಕರ್ತವ್ಯವಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಿರಿಯೂರು ತಾಲೂಕಿನ ಶಾಸಕಿಯಾದ ಪೂರ್ಣಿಮಾ ಶ್ರೀನಿವಾಸ್ ರವರು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿ ವರ್ಗದವರನ್ನು ಗಣನೆಗೆ ತೆಗೆದುಕೊಳ್ಳದೆ ಅವರು ಹೇಳಿದಂತೆ ಅಧಿಕಾರಿ ವರ್ಗದವರು ಸರ್ಕಾರಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗಬೇಕಾಗಿರುವಂಥದ್ದು ಖಂಡನಾರ್ಹವಾಗಿದೆ ಎಂದರು. ತಮ್ಮ ಪತಿಯನ್ನು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತೆ ಶಾಸಕಿ ಪೂರ್ಣಿಮಾ ಪ್ರೋತ್ಸಾಹಿಸುತ್ತಿರುವುದು ಬೇಜವಾಬ್ದಾರಿಯಾಗಿದ್ದು, ಪುರುಷ ಪ್ರಧಾನಕ್ಕೆ ಒತ್ತು ಕೊಟ್ಟಂತೆ ಇವರ ನಡವಳಿಕೆ ಎದ್ದು ತೋರುತ್ತಿದೆ ಎಂದು ಟೀಕಿಸಿದರು. ಹಿರಿಯೂರು ತಾಲೂಕಿನ ಹೊರವಲಯದಲ್ಲಿರುವ ಜವನಗೊಂಡನಹಳ್ಳಿ ಹೋಬಳಿ ಆದಿವಾಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಶಂಕುಸ್ಥಾಪನೆಗೊಂಡ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಸರ್ಕಾರಿ ಕಾರ್ಯಕ್ರಮವಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಶಾಸಕಿಯ ಬದಲು ಅವರ ಪತಿ ಪ್ರಾಸ್ತಾವಿಕ ನುಡಿಗಳನ್ನಾಡಿರುವುದು ಖಂಡನೀಯ ಎಂದು ಅವರು ಹೇಳಿದರು. ಮತ್ತೊಂದು ಬಾರಿ ಈ ರೀತಿಯಾದರೆ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಕಟ್ಟೆಚ್ಚರ ವಹಿಸಬೇಕು. ಶಾಸಕಾಂಗದ ಮಾನದಂಡದ ಪ್ರಕಾರ ಹಿರಿಯೂರು ಜನತೆಗೆ ಸೇವೆ ಸಲ್ಲಿಸುವಂತೆ ನಿರ್ದೇಶಿಸಬೇಕೆಂದು ಅವರು ಒತ್ತಾಯಿಸಿದರು. ನಾನು ನಿನ್ನ ಹೆಸರು ಹೇಳೇ ಹೇಳ್ತೀನಿ ಪ್ರೆಸ್ಸಲ್ಲಿ ಅಂತ ಫೋನ್ ಮಾಡೋದು ನಿಲ್ಲಿಸಿದ್ರು. ಎಲ್ಲ ಎಷ್ಟು ಕಷ್ಟ ಆಗ್ಬಿಡುತ್ತೆ ಅಂದರೆ, ಯಾರೇ ಆಗಲಿ ಯಾರದೇ ಹೆಸರನ್ನ ಒಂದು ದುರುಪಯೋಗ ತಗೊಳ್ಳೋದಾಗಲಿ ಒಳ್ಳೇದಕ್ಕೆ ತಗೊಳ್ಳಿ ಸರ್, ಒಳ್ಳೆ ಕೆಲಸ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ. ಬೆಳಗಾವಿ ಸ್ಟೇಷನ್ನಲ್ಲಿ ನಾವು ಹೋಗಿದ್ವಿ, ಅವಾಗ ನಮಗೆಲ್ಲ ಕರೆಸಿ ಊಟ ಮಾಡಿ ಕಳಿಸಿದ್ರು. ಇದೇನು ಮೇಡಮ್ ಅವರು, ಅದನ್ನು ನಾವು ಮರೆಯೋದಿಲ್ಲ, ನಾವು ನೆನೆಸ್ತೇವೆ. ಒಳ್ಳೇದನ್ನ ಒಳ್ಳೇದಂತೀವಿ, ಕೆಟ್ಟದನ್ನು ಕೆಟ್ಟದಂತಲೇಬೇಕು. ಅಧಿಕಾರಿಗಳನ್ನ ಮತ್ತೆ ಎಲ್ಲ ಇವ್ರನ್ನ ಸರ್ಕಾರಿ ನೌಕರನ್ನ ಇವರು ತಮ್ಮ ಒಂದು ಪರ್ಸನಲ್ ಇದ್ರ ಥರ ಏನು ಪೇಡ್ ಸರ್ವೆಂಟ್ ಥರ ಟ್ರೀಟ್ ಮಾಡಿದ್ರೆ ಅದು ಎಷ್ಟು ಮಟ್ಟಿಗೆ ಸರಿ? ಹಾಂ, ಕೋವಿಡ್ ಅಲ್ಲೇ ಇರುವ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಇಲ್ಲಿ ಅವರು ಇವರು ಅನ್ನೋದಕ್ಕಿಂತ ಮುಂಚೆ ಸಂಬಂಧಪಟ್ಟ ಹೆಲ್ತ್ ಡಿಪಾರ್ಟ್ಮೆಂಟು ಅವರು ಮತ್ತು ಎಸ್ಪೆಷಲಿ ಕಾನೂನು ಇವರಿಬ್ಬರ ಜೊತೆಗೆ ಕೈ ಜೋಡಿಸ್ಬೇಕಾಗಿದ್ದು ನಗರಸಭೆ. 3 ಜನ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಜನರು, ನಾವುಗಳು ಸಹಿತ ಸಹಕಾರ ಕೊಡಬೇಕು. ಆದರೆ ಆದಿವಾರದಲ್ಲಿ ಮೊನ್ನೆ ನಡೆದ ಕಾರ್ಯಕ್ರಮದಲ್ಲಿ ಹೆಲ್ತ್ ಮಿನಿಸ್ಟರ್ ಬಂದಿದ್ದರು, ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದರು, ಎಲ್ಲ ಜಿಲ್ಲಾಡಳಿತ ಇದ್ದರು. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ, ನಾನೇನು ಮಾಡಿದ್ದು ಸರಿ ಅಂದ್ಕೊಂಡು ಹೊರಟು ಬಿಡ್ತಾರಲ್ಲ ಅಧಿಕಾರಿ ವರ್ಗದವರಾಗಲಿ ಶಾಸಕರಾಗಲಿ ಯಾರೇ ಆಗಲಿ, ಅದನ್ನು ಇದರಿಂದ ಹೊರಗೆ ಬಂದು ನಾನು ನನ್ನನ್ನು ನೋಡಿ ಇನ್ನೊಬ್ಬರು ಫಾಲೋ ಮಾಡ್ತಾರೆ ಅನ್ನೋ ಒಂದು ಪರಿಜ್ಞಾನ ಇಟ್ಕೊಂಡು ಪ್ರತಿಯೊಬ್ಬರು ಪಾಲನೆ ಮಾಡಿದ್ರೆ ಆರೋಗ್ಯದ ದೃಷ್ಟಿಯಿಂದ, ಇಲ್ಲಿ ನಾನು ಸುಪ್ರೀಮೋ ಅವ್ರು ಸುಪ್ರೀಮೋ ಅದು ಬೇಡ. ಇಲ್ಲಿ ಆರೋಗ್ಯದ ಹಿತದೃಷ್ಟಿಯಲ್ಲಿ ಎಲ್ಲರೂ ಎಲ್ಲವನ್ನು ಪಾಲನೆ ಮಾಡಬೇಕು. ಆ ಪಾಲನೆ ಮಾಡಿದಾಗ ಜನಸಾಮಾನ್ಯರಲ್ಲಿ ಯಾವುದೇ ರೀತಿ ಇದಿಲ್ಲದೆ ಆಟೋಮೆಟಿಕ್ ಆಗಿ ಎಲ್ಲರೂ ಅಲರ್ಟ್ ಆಗ್ತಾರೆ. ಈಗ ನೀವು ನಂಬ್ತಿರೋ ಬಿಡ್ತಿರೋ ಇಲ್ಲೋ, ಜನಸಾಮಾನ್ಯರಲ್ಲಿ ಅದರಲ್ಲಿ ಬಡವರಲ್ಲಿ ಕಡು ಬಡವರು ಏನೂ ಸಿಗಲಿಲ್ಲ, ಮಾಸ್ಕ್ ಸಿಗಲಿಲ್ಲ ಅಂದರೆ ಟಾವೆಲ್ ಆದರೂ ಮೂವಿಗೆ ಸುತ್ಕೊಳ್ತಾರೆ. ಆ ಜ್ಞಾನ ಕಾಮನ್ ಸೆನ್ಸ್ ಅವ್ರಿಗಿದೆ. ಆದರೆ ನಮ್ಮ ತಿಳಿದಂಥವರಲ್ಲಿ ಕಾಮನ್ ಸೆನ್ಸ್ ಇಲ್ಲದೆ ಅದು ಒಂದು ಈಗೋ ಪ್ರಶ್ನೆ ತಗೋತಾರೆ. ಈಗೋದಲ್ಲಿ ಅವರು ತಮ್ಮ ಕರ್ತವ್ಯನ ಮರ್ತಿದ್ದಾರೆ. ನಿಜವಾಗ್ಲೂ ಇದು ಎಲ್ಲರ ಜವಾಬ್ದಾರಿ. ಎಲ್ಲರೂ ಜವಾಬ್ದಾರಿಯಿಂದ ನಡ್ಕೊಂಡ್ರೆ ಈಗ ಯಾರಿಗೂ ಇದಾಗಲ್ಲ. ಉಲ್ಬಣ ಆಗಲಿಕ್ಕೆ ಎಲ್ಲರೂ ನೇರ ಹೊಣೆ ಆಗ್ತಾರೆ. ಜನಸಾಮಾನ್ಯರು ಮೊದಲು ನಾವು ಅದನ್ನು ಗೆರವು ಹಾಕಬೇಕು. ಯಾಕಂದರೆ ನಮ್ಮ ಹೆಲ್ತ್ ಚೆನ್ನಾಗಿದ್ರೆ ಎಲ್ಲ ಥರದ ಕಾರ್ಯಕ್ರಮಗಳು, ನಮಗೆ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಏನು ಮಾಡಬೇಕು ಅಂತ ಕಡೆ ದೂರ ದೂರ ಇರಬೇಕಾಗಿದ್ದು. ಮತ್ತು ಆಯೋಜಕರು ಯಾರು ಕಾರ್ಯಕ್ರಮ ಆಯೋಜನೆ ಮಾಡ್ತೀರಾ 50-50 ಅಂತ ಹೇಳ್ತಾರಲ್ಲ, 50-50 ಅಂದಾಗ ಅಲ್ಲಿ 50 ಜನ ಬರೋ ಕಡೆ 20 ಜನಕ್ಕೆ ಮಾತ್ರ ಅವಕಾಶ ಕೊಡಬೇಕು. 20 ಜನರ ಅವಶ್ಯಕತೆ ಇದೆಯಾ ಅಂತ ಇದು ಮಾಡ್ಕೋಬೇಕು. ಅಂತ ಸೂಕ್ತ ವ್ಯಕ್ತಿಗಳನ್ನಷ್ಟೇ ನೀವು ಕರಿಬೇಕು ಅಂತ ಕರೆದು ಆಯೋಜಕರು ಕಾರ್ಯಕ್ರಮ ಮಾಡಬೇಕು. ಇಲ್ಲ ಅಂತಂದರೆ ವಿಡಿಯೋ ಕಾಲ್ ಮುಖಾಂತರ ಎಲ್ಲ ಕಾರ್ಯಕ್ರಮನ ನಡೆಸಿ, ತಪ್ಪೇನಿಲ್ಲ. ಕಾರ್ಯಕ್ರಮ ನಡೆಸಬೇಕು, ನಡೆಸಬೇಡಿ ಅಂತಲ್ಲ.
ವಿಡಿಯೋ ಕಾಲ್ ಮುಖಾಂತರ ನಿಮ್ಮ ಕಾರ್ಯಕ್ರಮ ಮಾಡಿ. ಎಲ್ಲ ರೀತಿಯಿಂದನೂ ಸೇಫು, ಮತ್ತು ನಾವು ಸೇಫು, ಎಲ್ಲ ಸೇಫು, ಕಾರ್ಯಕ್ರಮನ ಸಕ್ಸಸ್ ಆಗುತ್ತೆ. ಇದು ನನ್ನ ಅನಿಸಿಕೆ. ಮತ್ತು ಇದನ್ನು ಎಲ್ಲರೂ ಪಾಲನೆ ಮಾಡಿದ್ರೆ ಭಾಳ ಒಳ್ಳೆಯದು. ಒಬ್ರಿಗೆ ಹೇಳೋದು ದೊಡ್ಡದಲ್ಲ, ಮೊದಲು ನಾನು ಪಾಲನೆ ಮಾಡಿದಾಗ ನನ್ನ ಜೊತೆಲಿರೋರು ಎಚ್ಚೆತ್ಕೊಳ್ತಾರೆ. ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಬೇರೆ ಯಾರು ಎಚ್ಚೆತ್ಕೊಳ್ಳಲ್ಲ. ಮೊದಲು ನಾವು ದೊಡ್ಡವ್ರು ಅನ್ಸ್ಕೊಂಡಿರೋರು ಮತ್ತು ಬುದ್ಧಿವಂತರು, ತಿಳಿದಂಥವ್ರು ಅಂತ ಹೇಳಿದ್ರೆ 4 ಜನಕ್ಕೆ ತುಂಬ ಬ್ಲೈಂಡಾಗಿ ಹೇಳೋದಲ್ಲ, ನಾವು ಅದನ್ನು ಫಾಲೋ ಮಾಡಬೇಕು ಅಂತ ನಾನು ಕೇಳ್ತೀನಿ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.